ಸಿನಿಮಾ ಮಾಡ್ತೀನಿ ಎಂದು ಬಾಯ್ ಬಾಯ್ ಬಡ್ಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಬೆಟ್ಟಿ ಪಬ್ಲಿಸಿಟಿ ಕೊಡೋ ನಿರ್ದೇಶಕರ ಬಗ್ಗೆ ಸ್ವಲ್ಪ ಜಾಗೃತವಾಗಿರಿ. ಏಕೆಂದ್ರೆ ಇಂದಿನ ನಮ್ಮ ಕಥಾ ನಾಯಕನ ಪರಿಸ್ಥಿತಿ ನಿಮ್ಗೂ ಬರಬಹುದು. ಅಷ್ಟಕ್ಕೂ ಯಾರು ಈ ಕಥಾನಾಯಕ, ಹಾಗೆ ಯಾರು ಈ ಲಜ್ಜೆಗೆಟ್ಟ 420 ಡೈರೆಕ್ಟರ್ ಮುಂದಿದೆ ನೋಡಿ. ಅಂದು ಬೆಳಿಗ್ಗೆ ಪೇಪರ್ನಲ್ಲಿ ಸಿನಿಮಾದ ಬಗ್ಗೆ ಕಾಸ್ಟಿಂಗ್ ಕಾಲ್ ಜಾಹೀರಾತನ್ನು ನೋಡಿದ ಕಾರ್ಕಳದ ಯುವಕ ಹಿಂದೆ ಮುಂದೆ ನೋಡದೆ ಫೋಟೋಗಳನ್ನು ಕಳುಹಿಸಿದ್ದ. ಫೋಟೋ ಕಳುಹಿಸಿದ ಕೇವಲ ಅರ್ಧ ಗಂಟೆಯಲ್ಲಿ ನಿರ್ದೇಶಕನಿಂದ ಕಾರ್ಕಳದ ಯುವಕನಿಗೆ ಕರೆಯೊಂದು ಬರುತ್ತೆ. ನೀನು ನಮ್ಮ ತಂಡಕ್ಕೆ ತುಂಬಾನೇ ಇಷ್ಟ ಆಗಿದ್ದೀಯಾ, ನಿನ್ನನ್ನು ನಾಯಕ ನಟನಾಗಿ ಮಾಡ್ತೀನಿ ಎಂದು ದೊಡ್ಡ ಭಾಷಣ ಬಿಗಿದ. ಅಷ್ಟೇ ಅಲ್ಲದೆ ನಾಳೆ ಮಂಗಳೂರಿನ ಹೋಟೆಲ್ನಲ್ಲಿ ಭೇಟಿಯಾಗೋಣ ಎಂದು ಕರೆ ಕಟ್ ಮಾಡಿದ 420 ಡೈರೆಕ್ಟರ್. ನಿರ್ದೇಶಕನ ಪುಂಗಿಯನ್ನೇ ನಿಜವೆಂದು ನಂಬಿದ ಕಾರ್ಕಳದ ಯುವಕ ಮರುದಿನ ಹೋಟೆಲ್ಗೆ ಹೋಗಿ ಭೇಟಿಯಾದ್ರೆ ಆತನ ಪಾತ್ರ ನಾಯಕ ನಟನಿಂದ ಎರಡನೇ ನಾಯಕನಿಗೆ ಶಿಫ್ಟ್ ಆಗಿತ್ತು. ಈ ಬಗ್ಗೆ ಈ ಮಹಾ ನಿರ್ದೇಶಕ ಕಾರ್ಕಳದ ಯುವಕನಲ್ಲಿ ನಿನ್ನದು ಬಹುಮುಖ್ಯ ಪಾತ್ರ, ಕತೆ ನಿಂತಿರೋದೇ ನಿನ್ನ ಮೇಲೆ, ಜನರು ಚಿತ್ರಮಂದಿರದಿಂದ ಹೋಗುವಾಗ ನಿನ್ನ ಪಾತ್ರದ ಬಗ್ಗೆ ಮಾತಾಡ್ತಾರೆ ಎಂದು ಹಾಸಿ ಸುಳ್ಳಿನ ಕಂತೆಯನ್ನೇ ಹೇಳ್ಬಿಟ್ಟ. ಇನ್ನು ಕತೆ ಕೇಳಿದ್ರೆ ಮುಂದಿನ ವಾರ ಸಿನಿಮಾದ ಮುಹೂರ್ತ ಇದೆ, ಆವಾಗ್ಲೇ ಎಲ್ಲವನ್ನು ಹೇಳ್ತೀನಿ ಎಂದು ಕಾಲ್ ಕಿತ್ತ. ಮರುದಿನ ನಮ್ ಹೀರೋಗೆ ನಿರ್ದೇಶಕನ ಕಾಲೊಂದು ಬರುತ್ತೆ. ಅಯ್ಯೋ ಡೈರೆಕ್ಟರ್ ಕಾಲ್ ಮಾಡಿದ್ರು ಅಂತ ಕಾಲ್ ರಿಸೀವ್ ಮಾಡಕ್ಕೆ ಹೋದ್ರೆ ಈ ಗತಿಗೆಟ್ಟ 420 ಡೈರೆಕ್ಟರ್ 50,000 ಬೇಡಿಕೆ ಇಡ್ತಾನೆ. ನೀನು ಮುಖ್ಯ ಪಾತ್ರ ಮಾಡಬೇಕಾದ್ರೆ 50,000 ರೂಪಾಯಿ ಕೊಡಬೇಕು, ಇಲ್ಲವಾದ್ರೆ ನಿನ್ನ ಪಾತ್ರ ಬೇರೆಯವರ ಪಾಲಾಗುತ್ತೆ ಎಂದು ಬೆದರಿಸ್ತಾನೆ. ದಿಕ್ಕೆ ತೋಚದ ಭಾವಿ ನಾಯಕ ಈ ಬಗ್ಗೆ ತನ್ನ ಹೆತ್ತವರಲ್ಲಿ ಹೇಳಿದಾಗ ಮಾಂಗಲ್ಯ ಸರ, ಚಿನ್ನದ ಬಳೆಗಳನ್ನು ಬ್ಯಾಂಕ್ನಲ್ಲಿ ಅಡವು ಇಟ್ಟು ತಾಯಿ ಈತನಿಗೆ ಹಣ ಕೊಡ್ತಾರೆ. ಗತಿಗೆಟ್ಟು ನಾಯಕನಲ್ಲೇ ಹಣ ಪಡೆದ ನಿರ್ದೇಶಕ 2 ದಿನದಲ್ಲೇ ಇನ್ವಿಟೇಷನ್ ಕೂಡ ಪ್ರಿಂಟ್ ಮಾಡಿಸಿ ಮಾಧ್ಯಮದವರಿಗೂ ಆಹ್ವಾನ ನೀಡ್ತಾನೆ. ಮುಹೂರ್ತನೂ ನಡೆಯುತ್ತೆ, ಚಿತ್ರೀಕರಣವು ಪ್ರಾರಂಭವಾಗುತ್ತೆ. ಆದ್ರೆ 1 ವಾರ ಕಳೆದ್ರೂ ನಮ್ ನಾಯಕನಿಗೆ ಮಾತ್ರ ಡೈರೆಕ್ಟರ್ ಕಾಲೇ ಮಾಡ್ಲೇ ಇಲ್ಲ. ಏನಪ್ಪ ಯಾಕೆ ನಮ್ ಡೈರೆಕ್ಟರ್ ಕಾಲ್ ಮಾಡ್ಲಿಲ್ಲ ಅಂತ ಈತನೇ ಡೈರೆಕ್ಟರ್ಗೆ ಕಾಲ್ ಮಾಡಿ ಕೇಳಿದ್ರೆ ಆತನ ವರಸೆನೇ ಬೇರೆ. ನಮ್ಗೆ ಸ್ವಲ್ಪ ಹಣದ ಪ್ರಾಬ್ಲಮ್ ಇದೆ, ನಿಮ್ಮ ಚಿತ್ರೀಕರಣ ಆಗ್ಬೇಕಾದ್ರೆ 1 ಲಕ್ಷ ರೂಪಾಯಿ ಬೇಕಾಗುತ್ತೆ, ಹಾಗಾಗಿ ನಿಮ್ಮಿಂದೇನಾದ್ರೂ ಸಹಾಯ ಆಗುತ್ತಾ ಎಂದು ಮಾನ ಮರ್ಯಾದೆ ಬಿಟ್ಟು ಕೇಳ್ದ ಈ ಮಹಾ ನಿರ್ದೇಶಕ. ನಿರ್ದೇಶಕನ ಮಾತಿಗೆ ದಿಕ್ಕಿ ತೋಚದ ನಮ್ ನಾಯಕನಿಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ. ಕಡೆಗೆ ಅಣ್ಣನ ಸಹಾಯ ಪಡೆದು ಬ್ಯಾಂಕ್ನಲ್ಲಿ ಲೋನ್ ತಗೊಂಡು 1 ಲಕ್ಷ ರೂಪಾಯಿಯನ್ನು ಸೂಪರ್ ಚಾಲಾಕಿ ಡೈರೆಕ್ಟರ್ನ ಕೈಯಲ್ಲಿ ನೀಡ್ತಾನೆ. ನಗುತ್ತಲೇ ನಾಚಿಕೆಗೆಟ್ಟು ಲಕ್ಷವನ್ನು ತೆಗೆದುಕೊಂಡು ಅಲ್ಲಿಂದ ಕಾಲ್ ಕೀಳ್ತಾನೆ. ಎಲ್ಲ ಪ್ರಾಬ್ಲಮ್ ಮುಗೀತು, ನಾಳೆಯಿಂದ ಶೂಟಿಂಗ್ ಎಂದು ಖುಷಿಯಲ್ಲೇ ಡೈರೆಕ್ಟರ್ಗೆ ಕಾಲ್ ಮಾಡಿದ್ರೆ ಆತನ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ. ಡೈರೆಕ್ಟರ್ನ ಅಸಲಿ ಬಣ್ಣ ಗೊತ್ತಾದ್ರೂ 3 ತಿಂಗಳುಗಳಿಂದ ಕರೆ ಮಾಡ್ತಾನೆ ಇದ್ದಾನೆ ಈ ನಮ್ ನಾಯಕ. ಆದ್ರೆ ಆತನ ಮೊಬೈಲ್ ಮಾತ್ರ ಸ್ವಿಚ್ ಆನ್ ಆಗ್ತಾನೆ ಇಲ್ಲ, ಅರ್ಥಾತ್ ಆತ ಸ್ವಿಚ್ ಆನ್ ಮಾಡ್ತಾನೆ ಇಲ್ಲ. ನಾಯಕನಿಗೆ 1.5 ಲಕ್ಷ ಮುಂಡಾಯಿಸಿದ್ದು ಮಾತ್ರವಲ್ಲದೆ ಇರೋ ಕೆಲಸನೂ ಇಲ್ಲದೆ ಅಳೆಯುವಂತೆ ಮಾಡಿದ ಈ ಚಾಲಾಕಿ ನಿರ್ದೇಶಕ. ಅತ್ತ ಕೆಲಸ ಇಲ್ಲದೆ ಇತ್ತ ಸಾಲದ ಕೋಪದಲ್ಲಿ ಬಿದ್ದಿದ್ದಾರೆ ನಮ್ ನಾಯಕ. ಇದೀಗ ಪ್ರೈವೇಟ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಜೂನಿಯರ್ ಆರ್ಟಿಸ್ಟ್ ಆಗಿ ಆಗಾಗ ಸಿನಿಮಾಗಳಿಗೆ ಬಣ್ಣ ಹಚ್ತಾನೆ. ಇಂತಹ ಗತಿಗೆಟ್ಟು ಸಿನಿಮಾ ಮಾಡೋ ನಿರ್ದೇಶಕರ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಿ. ಎಚ್ಚರ ತಪ್ಪಿದ್ರೆ ನಮ್ ಕಾರ್ಕಳದ ಯುವಕನಿಗಾದ ಪರಿಸ್ಥಿತಿ ನಿಮ್ಗೂ ಬಂದ್ರು ಅಚ್ಚರಿ ಇಲ್ಲ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.